ಕನ್ನಡ ಜಿಲ್ಲೆಡು ಸೊನ್ಪತ್ನಾಲ್ಕು ಒಕ್ಕ ಸೊನ್ಪತ್ನಾಲ್ಕು ಸಿಸಿ ದಡಿಟ್ಟು ಬೈದಿನ ಮಾತಾ ಅರ್ಜಿಲೆನ ಸಂಬಂಧಿಸ ಐನ ಶ್ರೇಣಿದ ಅಧಿಕಾರಿಲು 5 ದಿನದ ಉಲಾಯ್ ವಿಂಗಡಿಸಾದು ವಿಶೇಷ ಆಂದೋಲನ ನಡಪಾದು ದುಂಬುದ ಮೂಜಿ ತಿಂಗೊಲ್ದ ಉಲಾಯ್ ವಿಲೇವಾರಿ ಮಲ್ಪೊಡು ಪಂಡದು ಕಂದಾಯ ಸಚಿವರು ಶ್ರೀ ಆರ್.ವಿ. ದೇಶಪಾಂಡೆ ತಿರುಪದಿರು. ಪ್ರವಾಹ ಬರ ಪರಿಹಾರ ಕ್ರಮಗಳು ಬೊಕ್ಕ ಕಂದಾಯ ಇಲಾಖಾ ವಿಷಯದ ಬಗೆಟ್ಟು ಪ್ರಗತಿ ಪರಿಶೀಲನಾ ಸಭೆ ಅಂಗಾರೆ ನಡೆತಂದು ಸಭೆತ ಗುರ್ಕಾರನ್ನು ವಹಿಸಿನ ಕಂದಾಯ ಸಚಿವರು ಶ್ರೀ ಆರ್.ವಿ. ದೇಶಪಾಂಡೆ ಬೈದಿನ ಅರ್ಜಿನು ಸರಿಯಾದ ರೀತಿಲು ವಿಲೇವಾರಿ ಮಲ್ಪಂದಿನ ಗ್ರಾಮ ಕರ್ಣಿಕೇರ್ನ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವ ಪಂಡ ತೆರಿಪಾಯರು. ಯಾರಿಗೆ ಇಂಟ್ರೆಸ್ಟ್ ಅದೇ ಡೆವಲಪ್ಮೆಂಟ್ ಗವರ್ಮೆಂಟ್ ಆಫ್ ಇಂಡಿಯಾ ಡಿಸ್ಕಸ್ ಮಾಡಿದ್ದಾರೆ. ಕಳೆದ 19 ಇಯರ್ಸಲ್ಲಿ 2005, 2007, 2010, 2010 4 ವರ್ಷ ಬಿಟ್ಟರೆ ಎಲ್ಲ ಇಯರ್ಸ್ ಆರ್ ಡ್ರಾಟ್ ಇಯರ್ಸ್. ಕರ್ನಾಟಕ ಒಂದು ಡ್ರಾಟ್ ಪ್ರೋನ್ ಸ್ಟೇಟ್ ಆಗಿದೆ. ಹಾಗಾಗಿ ಈಗೇನು ನಾವು ಮಾಡ್ತಾ ಇದ್ದೇವಲ್ಲ, ಟ್ಯಾಂಕರ್ದಿಂದ ಇಟ್ಕೊಳ್ಳೋದು, ಬೋರ್ವೆಲ್ ಡಿಪೆಂಡ್ ಮಾಡೋದು, ಇದು ಆಲ್ ಟೆಂಪರರಿ ಮೆಜರ್ಸ್. ಇದು ಭಾಳ ದಿನ ಮಾಡಲಿಕ್ಕೆ ಆಗೋದು. ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಶುಡ್ ಲುಕ್ ಅಟ್ ಸಮ್ ಪರ್ಮನೆಂಟ್ ಥಿಂಗ್ಸ್. ಡಿಶನಿಂಗ್ ಆಫ್ ಟ್ಯಾಂಕ್ ತಗೊಂಡು ಸಚಿವರು ಶ್ರೀ ಯುಟಿ ಖಾದರ್ ಪಾತಿರಂದು ಅರ್ಜಿತನ್ನ ಗ್ರಾಮ ಪಂಚಾಯತ್ಲು ನಿಗದಿ ಮಲ್ತಿನ ದಿನಾಂಕದೊಟ್ಟುಗು ತಲಾ 100 ಅರ್ಜಿದಲಕ ಬೈದಿನ ಅರ್ಜಿలను ಇತ್ಯರ್ಥ ಮಲ್ಪಡು ಹಕ್ಕು ಪತ್ರಗಳನ್ನು ಒಂದೇ ಸರ್ತಿ ಕೊರಡು ಪಣ್ಣು ತಿರುಪಾಯರು. ಜಿಲ್ಲಾಧಿಕಾರಿ ಶ್ರೀ ಶಶಿಕಾಂತ್ ಸೆಂಥಿಲ್, ಐಬಂಡಿ ಸೋಜಾ, ಮೀನಾಕ್ಷಿ ಶಾಂತಿಗೋಡು, ಡಾಕ್ಟರ್ ಸೆಲ್ವಮಣಿ ಸಭೆದ ಮುತ್ತಾಲ್ ಕೇಳಿದ್ದಾರೆ. ಎಲ್ಲ ಸಮಸ್ಯೆ ಕೂಡ ಏಪ್ರಿಲ್ ಮಾರ್ಚ್ ಅಲ್ಲಿ ಏಪ್ರಿಲ್ ಮೇ ಅಲ್ಲಿ ಶುರುವಾಗಿರುವ ಸಮಸ್ಯೆಗಳು ಸರ್. ನಾವು ಇದು ಜನರಲಿ ಮ್ಯಾಂಗ್ಳೂರ್ ಸಿಟಿ ತಗೊಂಡ್ರೆ ಸರ್, ವಿ ಆರ್ ಪಂಪಿಂಗ್ ಅರೌಂಡ್ 160 ml per day ನಾವು ಮ್ಯಾನೇಜ್ ಮಾಡಿ ಬಂದಿದ್ದೀವಿ ಸರ್. ಇನ್ ದ ಸೆನ್ಸ್ ಕಂಪೇರ್ಡ್ ಟು ಅದರ್ ಡಿಸ್ಟ್ರಿಕ್ಟ್ಸ್ ಸರ್, ವಿ ಹ್ಯಾಡ್ ಬೀನ್ ಪಂಪಿಂಗ್ ವಾಟರ್ 3 days, 4 days ಇತ್ತು ಸರ್, 3 days ಆಯ್ತು, ಮತ್ತೆ 4 days ಆಯ್ತು. So all this disruption was in the month of May. Sir, right now the situation is eased out sir.